ಉಸ್ತಾದರವರುಗಳೇ ಮತ್ತು ಜಮಾತಿನ ಹಿರಿಯ ಕಿರಿಯ ಸದಸ್ಯರೇ ಬಂಧುಗಳೇ, ಭಾಳ ಒಳ್ಳೆಯ ಅರ್ಥಪೂರ್ಣವಾದಂಥ ಸಂದೇಶವನ್ನು ಇವತ್ತು ಇ ಟಿ ಖಾದರ್ ಅವರು ಕೊಟ್ಟಿದ್ದಾರೆ. ನಾವೆಲ್ಲ ಅವರ ಕಾರ್ಯವೈಖರಿಯನ್ನು ನೋಡ್ತಾ ಇರುವಾಗ ನಮಗೆ ಭಾಳ ಸಂತೋಷ. ಯಾತಕ್ಕಂತ ಹೇಳಿದರೆ, ನಾವೆಲ್ಲ ಮತ ಕೊಟ್ಟು ಅವರನ್ನು ಗೆಲ್ಲಿಸಿದಾಗ ಬಹಳ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೀವಿ. ಬಹುಶಃ ನಮ್ಮ ಎಲ್ಲ ನಿರೀಕ್ಷೆಗಳನ್ನು ಇವತ್ತು ಪೂರ್ತಿಗೊಳಿಸಿದ ಒಬ್ಬ ಧೀಮಂತ ನಾಯಕ ಯು ಟಿ ಖಾದರ್. ಆದ್ದರಿಂದ ಜನಸೇವಕ ಜನನಾಯಕ ಆಗಬೇಕೆಂಬುದಕ್ಕೆ ಉದಾಹರಣೆ ನಮ್ಮ ಯು ಟಿ ಖಾದರ್ ಅವರು ಆಗಿದ್ದಾರೆ. ಜನಸೇವೆಯನ್ನು ಮಾಡಿ, ಸರ್ವಧರ್ಮೀಯರನ್ನು ಪ್ರೀತಿ ಮಾಡಿ, ಸರ್ವಧರ್ಮೀಯರ ಸೇವೆಯನ್ನು ಮಾಡಿ ಇವತ್ತು ಅತಿ ಎತ್ತರಕ್ಕೆ ಬೆಳೆದು ಇವತ್ತು ವಿಧಾನಸಭೆಯ ಸ್ಪೀಕರ್ ಅಂತ ಹೇಳಿದರೆ ಅದು ಮುಖ್ಯಮಂತ್ರಿಗಳಿಗಿಂತೂ ಕೂಡ ದೊಡ್ಡ ಒಂದು ಹುದ್ದೆ. ಆ ಹುದ್ದೆಯನ್ನು ಅವರು ಅಲಂಕರಿಸಿ ಅದರ ಕಾರ್ಯವೈಖರಿಯಲ್ಲಿ ಕೂಡ ಯಶಸ್ವಿಯನ್ನು ಕಂಡಿದ್ದಾರೆ. ಆದ್ದರಿಂದ ನಮಗೆ ಬಹಳ ಹೆಮ್ಮೆ ಇದೆ. ಯು ಟಿ ಖಾದರ್ ಅವರ ಮಾರ್ಗದರ್ಶನದಲ್ಲಿ ಈ ದೇಶವನ್ನು ಕಟ್ಟುವಲ್ಲಿ ನಾವೆಲ್ಲ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಒಗ್ಗೂಡಿ ಕೆಲಸ ಮಾಡೋಣ. ಮಾತ್ರವಲ್ಲ, ಶಾಂತಿ ಸುಖಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ದೇವರು ಒಬ್ಬನೇ, ನಾಮ ಹಲವು ಬಗೆ ಎಂಬುದನ್ನು ಪುರಂದರದಾಸರು ಹೇಳಿದ್ದಾರೆ. ಅದೇ ಪ್ರಕಾರ ಇವತ್ತು ಅಲ್ಲಾಹು ಈ ಜಗದೊಡೆಯ ಅಂತ ನಾವು ದೇವರನ್ನು ಅಲ್ಲಾಹು ಅಂತ ಕರಿತೇವೆ. ಹಿಂದೂಗಳು ದೇವರು ಅಂತ ಕರೀತಾರೆ. ಈಶ್ವರ ಅಲ್ಲಾ ತೇರೋ ನಾಮ್ ಸಬಕ್ಕೋ ಸನ್ಮತಿ ದೇ ಭಗವಾನ್ ಎಂಬ ಪ್ರಾರ್ಥನೆಯನ್ನು ಗಾಂಧೀಜಿಯವರು ಮಾಡಿದ್ದಾರೆ. ಭಾಳ ಅರ್ಥಪೂರ್ಣವಾದ ಪ್ರಾರ್ಥನೆ. ಆ ಪ್ರಾರ್ಥನೆಯ ಒಂದಿಗೆ ನಾವು ಕೂಡ ನಾವು ನಂಬಿದ ಎಲ್ಲ ದೇವರು ಒಬ್ಬನೇ ಆದ ಕಾರಣ ಅವನಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಇಹಪರ ವಿಜಯ ಅವನಿಂದಾಗಲಿ. ಭಾರತ ದೇಶ ಬಾಳಿ ಬೆಳಗಲಿ. ಭಾರತ ದೇಶದ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸೋಣ. ಭಾರತ ದೇಶ ಬೆಳಗಬೇಕಿದ್ದರೆ ಗ್ರಾಮ ರಾಜ್ಯದಿಂದ ಆಗಬೇಕು. ನಮ್ಮ ಕೊಣಾಜೆ ಗ್ರಾಮ ಕೂಡ ಬಹಳ ಒಳ್ಳೆಯ ಹೆಸರನ್ನು ಗಳಿಸಿದೆ. ಸರ್ವಧರ್ಮೀಯರು ಒದ್ದುಗೂಡಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಆ ಕೆಲಸಕ್ಕಾಗಿ ಎಲ್ಲರೂ ಕೂಡ ನಾನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಾಹಿರ್ ದವಾಹುಂ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.